ನಾನು ನೂತನವಾಗಿರುವಂತಹ ಬಸವರಾಜ ಬೊಮ್ಮಾಯಿಯವರಿಗೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ವಿಷ್ಣುವರ್ಧನ ಸ್ಮಾರಕನ ಅತಿ ಶೀಘ್ರದಲ್ಲೇ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿ ವಿನಂತಿ ನಿಮ್ಮಲ್ಲಿ. ಈಗ ನೋಡ್ತಾ ಇದ್ದೀರಾ, ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ನಾವು ಮಾಡೋದು ನಮ್ಮ ಕರ್ನಾಟಕದಲ್ಲಿ ಹೊಸ ವರ್ಷ ಅಂದರೆ. ಅದೇ ರೀತಿ ನಮ್ಮ ದಾದಾವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಜನಸಂಖ್ಯೆ ಎಷ್ಟು ಜನದಲ್ಲಿ ಬರ್ತಿದೆ ಅಂತ, ಸುಮಾರು ಜನಸಂಖ್ಯೆ ಜಾಸ್ತಿ ಜನ ಹೆಚ್ಚಿದೆ. ಅದಕ್ಕೋಸ್ಕರ ನಾನು ಬಸವರಾಜರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ನಮ್ಮ ದಾದಾ ಅವ್ರಿಗೋಸ್ಕರ ಒಂದು ಸ್ಮಾರಕ ನಿರ್ಮಾಣ ಮಾಡಲೇಬೇಕಾಗಿ ನಿಮ್ಮಲ್ಲಿ ಒತ್ತಾಯ ಆಗ್ತಾ ಇದ್ದೀನಿ, ಪ್ರೆಸರ್ ಆಗ್ತಾ ಇದ್ದೀನಿ. ಎಲ್ಲ ಅಭಿಮಾನಿಗಳಿಗೋಸ್ಕರ ನಿಮಗೋಸ್ಕರ ಕೇಳ್ಕೊತೀನಿ ಸರ್. ಬಸವರಾಜ ಬೊಮ್ಮಾಯಿ ಸರ್ ನೂತನ ಇಮಿಡಿಯೇಟ್ಲಿ ಇದನ್ನು ಬಗೆಹರಿಸ್ಬೇಕು. ಎಲ್ಲರಿಗೂ ಮಾಡ್ತೀರಾ ಇದನ್ನು? ಇಷ್ಟು ಮಟ್ಟದಲ್ಲಿ ಅವ್ರು ಬಂದಿದ್ದಾರೆ ಅಂದರೆ ಅಭಿಮಾನಿಗಳೇ ಎಲ್ಲ ಮಾಡೋಕ್ಕೆ ರೆಡಿ. ಆದರೆ ಸರ್ಕಾರ ಯಾಕೆ ಸರ್ ಎಚ್ಚರಿಸ್ಕೊತಾ ಇಲ್ಲ? ಸರ್ಕಾರ ಏನು ಎಚ್ಚರಿಸ್ಕೊತಾ ಇಲ್ಲ. ತುಂಬಾ ಅನ್ಯಾಯ ಮಾಡಿದೆ. ಪ್ರತಿಯೊಬ್ಬರಿಗೂ ಜಾಗ ಇದೆ, ನಮ್ಮ ಅಪ್ಪಾಜಿಯವ್ರಿಗೆ ಜಾಗ ಇಲ್ಲ. ಪ್ರತಿಯೊಬ್ಬರಿಗೂ ಎಲ್ಲ ಇದೆ, ನಮ್ಮ ಅಪ್ಪಾಜಿಗೆ ಏನು ಕೊಡ್ತಾ ಇಲ್ಲ. ದಯವಿಟ್ಟು ನಾವು ಕೇಳ್ಕೊಳ್ಳೋದು, ಅವ್ರ ಕೈಯಲ್ಲಿ ಆಗುತ್ತಾ ಆಗಲ್ವಾ, ಇಲ್ಲ ಅಭಿಮಾನಿಗಳೇ ಮಾಡೋದ, ಅಭಿಮಾನಿಗಳೇ ಮುಂದಕ್ಕೆ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಸರ್. ಸಾಹಸ ಇಷ್ಟು ಮಾಡ್ದಂತ ಬೇಗ ಅಬೀರ್ ಸ್ಟುಡಿಯೋಲಿ ಇಲ್ಲಿ ಆಗಲೇಬೇಕು ಅಂತ ಅಬೀರ್ ಇದು ಮಾಡಿಕೊಡ್ತೀವಿ, ಕೇಳ್ಕೊಳ್ಳಿ. ಸಿಮ್ಮನ್ನ ಆರಾಧಿಸಬೇಕಂತ ನಮಗೆ ಬೇಡ್ಕೊಳ್ತೇವೆ. ಸಿಂಹ ಡಾಕ್ಟರ್ ವಿಷ್ಣುವರ್ಧನವ್ರದ ಸ್ಮಾರಕ ಆಗಿಲ್ಲ. ದಯವಿಟ್ಟು ಅಭಿಮಾನಿಗಳು ಒಂದೇ ಒಂದು ರಿಕ್ವೆಸ್ಟು, ಎಲ್ಲ ಸೇರಿ ಸ್ಮಾರಕಕ್ಕೆ ಇದೇ ಥರ ಜನ ಸೇರವ, ಇನ್ನು ಒಗ್ಗಟ್ಟಿಗೆ ಒಳ್ಳೆ ಕೆಲಸ ಮಾಡೋ ವಿಷ್ಣುವರ್ಧನ ದಾದಾ ಅವರಿಗೆ. ಥ್ಯಾಂಕ್ ಯು ದಾದಾಗೆ.